ಕೇಂದ್ರ ಸರ್ಕಾರವು ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಗಣರಾಜ್ಯೋತ್ಸವದ ಪರೇಡ್ಗೆ ನಿರಾಕರಣೆ ಮಾಡಿದೆ ಎಂದು ಕೇರಳ ಸರ್ಕಾರ ಆರೋಪವನ್ನು ಮಾಡಿದೆ. ಈ ಆರೋಪ ರಾಜಕೀಯ ಪ್ರೇರಿತವಾಗಿದ್ದು ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವಾಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರತಿ ರಾಜ್ಯ ಸರ್ಕಾರಗಳಿಗೆ 3 ವರ್ಷಗಳಿಗೊಮ್ಮೆ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹೇಳುತ್ತದೆ. ಈ ಹಿಂದೆ ಅವಕಾಶ ಪಡೆದಿರುವ ಕೇರಳ ಸರ್ಕಾರ ಮತ್ತೆ ಅವಕಾಶವನ್ನು ಕಾಯ್ದಿರಿಸಿಕೊಳ್ಳಬೇಕಾಗಿತ್ತು. ಆದರೆ ಅದ್ಯಾವುದನ್ನು ಪಾಲಿಸದೆ ಕೇರಳ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಟೀಕಿಸುವಂತಹ ಭಾಗದಲ್ಲಿ ಇಂತಹ ಆರೋಪ ಮಾಡಿದೆ. ಕೇಂದ್ರ ನಾರಾಯಣ ಗುರುಗಳ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಧೋರಣೆಯನ್ನ ತಳೆದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರವು ಗುರುಗಳ ತತ್ವಾದರ್ಶಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಶ್ರಮಿಸುತ್ತದೆ ಎಂದರು. ದೆಹಲಿಯ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನಿರಾಕರಣೆ ಮಾಡಲಾಗಿದೆ ಎಂದು ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಆರೋಪಗಳನ್ನು ಮಾಡಿದೆ. ವಾಸ್ತವಿಕವಾಗಿ ಈ ಆರೋಪದ ಹಿಂದೆ ರಾಜಕೀಯ ಪ್ರೇರಿತವಾದಂತಹ ನಿರ್ಣಯಗಳಿವೆ. ಪ್ರತಿ ರಾಜ್ಯ ಸರ್ಕಾರಕ್ಕೂ 3 ವರ್ಷಗಳಿಗೊಮ್ಮೆ ಸ್ಪರ್ಶ ಚಿತ್ರ ಮೆರವಣಿಗೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಎಂದು ಕೇಂದ್ರದ ಮಾರ್ಗಸೂಚಿ ಹೇಳುತ್ತೆ. ಈ ಹಿಂದೆ ಅವಕಾಶವನ್ನು ಪಡೆದಿರುವಂತಹ ಕೇರಳ ಸರ್ಕಾರ ಮತ್ತೊಮ್ಮೆ ತನ್ನ ಅವಕಾಶಕ್ಕೋಸ್ಕರ 3 ವರ್ಷಗಳ ಅವಧಿಯನ್ನು ಕಾಯ್ದಿರಿಸಿಕೊಳ್ಬೇಕಾಗಿತ್ತು. ಆದರೆ ಅದಾವುದೇ ನಿಯಮವನ್ನು ಪಾಲಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವ ದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಟೀಕಿಸುವ ಭರದಲ್ಲಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇಂಥ ಆರೋಪಗಳನ್ನು ಮಾಡುತ್ತಿರುವುದನ್ನು ಸಾರ್ವಜನಿಕರು ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲವೇ ಸಮಯದಲ್ಲಿ ಕೇರಳದ ಶಿವಗಿರಿಗೆ ಬರ್ತಾರೆ. ಬಂದು ನಾರಾಯಣ ಗುರುಗಳ ಭಾವಚಿತ್ರವನ್ನು ಅನಾವರಣ ಮಾಡ್ತಾ ಹೇಳ್ತಾರೆ, ಜಗತ್ತಿನ ಶಾಂತಿದೂತರಾಗಿರುವಂತಹ ನಾರಾಯಣ ಗುರುಗಳು ಕೇರಳದ ಅವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಜಾತಿ, ವರ್ಗ, ಧರ್ಮದ ಹೆಸರಿನಲ್ಲಿ ರಕ್ತಪಾತ ಇರುವಂತಹ ಕೇರಳದಲ್ಲಿ ಜಾತ್ಯತೀತ ನಿಲುಮೆಯನ್ನು ಹೊಂದಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಕೇರಳದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯದ ಬದಲಾವಣೆಗಳಾಗಿ ಸಮಬಾಳ ಸಮಪಾಲಿಗೆ ಅವಕಾಶವಾಗಿದ್ದರೆ ಅದು ನಾರಾಯಣ ಗುರುಗಳ ಕೊಡುಗೆ, ನಾರಾಯಣ ಗುರುಗಳ ಸಂದೇಶ ದೇಶಕ್ಕೆ ಮಾತ್ರವಲ್ಲ ಜಗತ್ತಿಗೂ ಪ್ರೇರಕ ಅನ್ನುವಂಥ ಮಾತುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಹಾಗಾಗಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ಕೇರಳ ಸರ್ಕಾರ ಮಾಡ್ತಾ ಇದ್ದು ಅದಕ್ಕೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳ ಸರ್ಕಾರಗಳು ಕೂಡ ಇಂಬು ಕೊಡ್ತಾ ಇರುವುದನ್ನು ಗಮನಿಸಲಾಗುತ್ತೆ. ಕೇಂದ್ರ ವಿರೋಧಿ ನಿಲುವನ್ನು ತಾಳಿರುವಂತಹ ಈ ರಾಜ್ಯ ಸರ್ಕಾರಗಳ